ಸ್ಮಾರ್ಟ್ ಸಿಟಿ ವತಿಯಿಂದ ಟರ್ಫ್ ಅಳವಡಿಕೆ ಮೂಲಕ ಹೊಸತನ ಪಡೆಯುತ್ತಿರುವ ಮಂಗಳೂರಿನ ಫುಟ್ಬಾಲ್ ಮೈದಾನಕ್ಕೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಭೇಟಿ ನೀಡಿ ಕಾಮಗಾರಿಯನ್ನು ಪರಿಶೀಲಿಸಿದರು. ಕಾಮಗಾರಿಯ ಬಗ್ಗೆ ಮಾಹಿತಿ ಪಡೆದ ಐವನ್ ಡಿಸೋಜಾ ಅವರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದರು. ಫುಟ್ಬಾಲ್ ಮೈದಾನಕ್ಕೆ ಟರ್ಫ್ ಹಾಕಬೇಕೆಂಬುದು ಫುಟ್ಬಾಲ್ ಅಸೋಸಿಯೇಷನ್ನ ಹಲವು ವರ್ಷಗಳ ಬೇಡಿಕೆಯಾಗಿತ್ತು. ರಾಜ್ಯ ರಾಷ್ಟ್ರಮಟ್ಟಕ್ಕೆ ಹೋಗುವ ಪ್ರತಿಭೆಗಳಿಗೆ ಮಣ್ಣಿನ ಮೈದಾನದಲ್ಲಿ ಆಡುವುದರಿಂದ ಸಮಸ್ಯೆಯಾಗುತ್ತಿತ್ತು. ಇದೀಗ ಅವರೆಲ್ಲರ ಕನಸು ನನಸಾಗಿದೆ ಎಂದು ಹೇಳಿದರು. ಉಪ್ಪನಗಟ್ಟೆಯಲ್ಲಿರುವಂತಹ ಫುಟ್ಬಾಲ್ ಗ್ರೌಂಡ್ಗೆ ಟರ್ಫ್ ಹಾಕಬೇಕು ಅಂತ ಹೇಳುವಂಥದ್ದು ಫುಟ್ಬಾಲ್ ಅಸೋಸಿಯೇಷನ್ ಅವರ ಬಹಳ ಹಿಂದಿನ ಕನಸು. ಪದೇ ಪದೇ ಒತ್ತಾಯ ಮಾಡ್ತಾ ಇದ್ರು, ನಮಗೆ ಟರ್ಫ್ ಗ್ರೌಂಡ್ ಕೊಡಿ, ನಮ್ಮಲ್ಲಿ ಒಳ್ಳೆಯ ಪ್ರತಿಭೆಗಳಿದ್ದಾವೆ, ರಾಜ್ಯ ರಾಷ್ಟ್ರ ಮತ್ತು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗತಕ್ಕಂಥ ಪ್ರತಿಭೆಗಳಿದ್ದಾವೆ, ನಾವು ಒಳ್ಳೆಯ ಫುಟ್ಬಾಲ್ಗಾರರನ್ನು ಫುಟ್ಬಾಲಿನ ಪ್ರೇಮಿಗಳನ್ನು ಎಲ್ಲ ನಾವು ಬೇಕಾದಷ್ಟು ಎನ್ಕರೇಜ್ ಮಾಡ್ತಾ ಇದ್ದೀವಿ ಅಂತ ಫುಟ್ಬಾಲ್ ಅಸೋಸಿಯೇಷನ್ನವರು ಭಾಳ ಒತ್ತಾಯ ಮಾಡ್ತಾಯಿದ್ರು. ಇವತ್ತು ಅವರ ಕನಸು ನೆನಸಾಗಿದೆ. ಗ್ರೌಂಡಿಗೆ ಟರ್ಫ್ ಹಾಕುವಂಥದ್ದು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ. ಇನ್ನು ಇವತ್ತು ಮಾಡಬೇಕಾಗಿದ್ದು ಪೆವಿಲಿಯನ್ ಮತ್ತು ಅವರಿಗೆ ಬೇಕಾದಂಥ ಕಚೇರಿ, ಒಂದು ಡ್ರೆಸ್ಸಿಂಗ್ ರೂಮು, ಇದೆಲ್ಲ ಇವತ್ತು ಇನ್ನು ಇದರ ಒತ್ತಿಗೆ ಇರ್ತಕ್ಕಂಥ ಬೇಡಿಕೆಗಳು. ಅದನ್ನು ಕೂಡ ಮಾಡಿಕೊಟ್ರೆ ಅದು ಫುಲ್ ಪ್ಲೆಜ್ಡ್ ಆಗುತ್ತೆ. ಈಗ ಬರೀ ಗ್ರೌಂಡ್ ಮಾಡಿಕೊಟ್ಟು ಕ್ರಿಕೆಟ್ ಅದು ಫುಟ್ಬಾಲ್ ಪ್ರೇಮಿಗಳಿಗೆ ಬಂದು ನೋಡಲಿಕ್ಕಿಲ್ಲ ಅಂದರೆ ಏನು ಪ್ರಯೋಜನ? ಈ ವೇಳೆ ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಪ್ರದೀಪ್ ಡಿಸೋಜಾ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕ್ರೀಡೆಗೆ ಉತ್ತೇಜನ ನೀಡುವಂತಹ ಕೆಲಸವಾಗುತ್ತಿದೆ ಎಂದರು. ಮಂಗಳೂರು ನಗರಕ್ಕೆ ಒಂದು ಸುಸಜ್ಜಿತ ಒಂದು ಫುಟ್ಬಾಲ್ ಕ್ರೀಡಾಂಗಣ ಬೇಕಂತ ಹಲವು ವರ್ಷಗಳ ಒಂದು ಕನಸು ನಮ್ಮ ಫುಟ್ಬಾಲ್ ಅಸೋಸಿಯೇಷನ್ ಹೊಡೆಯಿತ್ತು. ನಿರಂತರ ಪ್ರಯತ್ನದಿಂದ ಒಂದು ಬೇರೆ ಬೇರೆ ಪಂದ್ಯಾಟ ನಡೀತಾ ಇತ್ತು. ಆದರೆ ಒಂದು ಟರ್ಫ್ ಟೈಪ್ ಕೋರ್ಟ್ ಬೇಕಂತ 2015 ಒಂದು ಅನುದಾನ ಅಭಯಚಂದ್ರ ಸರ್, ನಮ್ಮ ಮಾನ್ಯ ಸಚಿವರು, ಮಾಜಿ ಸಚಿವರಿದ್ದರು ಕ್ರೀಡೆ, ಅವರ ಮೂಲಕ ಬಂದಿತ್ತು. ಆದರೆ ಕೂಡ ಅದು ಟೆಂಡರಲ್ಲಿ ಆಗಲಿ ಪ್ರೋಸೆಸ್ಸಲ್ಲಿ ಸಮಸ್ಯೆಗಳಾಗಿ ಯಾವ ಟೆಂಡರ್ ಆಗದಿದ್ದ ಕಾರಣ ಮತ್ತು ಅದು ಈಗ ಹಿಂದಿಂದ ಹೋಗಿ ಲಾಸ್ಟಿಗೆ ಸ್ಮಾರ್ಟ್ ಸಿಟಿಯಿಂದ ಸುಮಾರು ಒಂದು 2.5 ಕೋಟಿ ಅನುದಾನದಲ್ಲಿ ಈಗ ಒಂದು ಸುಸಜ್ಜಿತ ಒಂದು ಅಂತಿಮ ಹಂತದಲ್ಲಿದೆ. ಈ ಒಂದು ಕ್ರೀಡಾಂಗಣಕ್ಕೆ ಸಹ ತುಂಬ ಕ್ರೀಡಾಪಟುಗಳು ನಿರಂತರ ವರ್ಷಂಪ್ರತಿ ಮ್ಯಾಚ್ಗಳನ್ನು ನೋಡ್ತಾ ಇದ್ದೇವೆ. ನಾವು ಫುಟ್ಬಾಲ್ ಈಚೆ ಕಡೆ ಎಲ್ಲ ಫುಟ್ಬಾಲ್ ಪ್ಲೇಯರ್ಸ್ಗಳಿದ್ದಾರೆ. ನಾವು ಸಹ ಸ್ವತಃ ಫುಟ್ಬಾಲ್ ಪ್ಲೇಯರ್ ಆಗಿದ್ದೆ, ಇಲ್ಲಿ ಟ್ರೈನಿಂಗ್ ಎಲ್ಲ ಪಡೆದಿದ್ದೆ ನಾನು ಕೂಡ ಹಿಂದೆ ಕೂಡ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷ ಡಿಎಂ ಅಸ್ಲಾಂ, ಕಾರ್ಯದರ್ಶಿ ಹುಸೇನ್ ಬೋಳಾರ್, ಅಂತಾರಾಷ್ಟ್ರೀಯ ಕ್ರೀಡಾಪಟು ವಿಜಯ್ ಸುವರ್ಣ, ಖಜಾಂಚಿ ಫಿರೋಜಾ ಉಳ್ಳಾಲ, ಸದಸ್ಯರಾದ ಲತೀಫ್ ಕಸ್ಬಾ ಬೆಂಗ್ರೆ, ಆರಿಫ್ ಉಚ್ಚಿಲಾ, ನಾಸಿರ್ ಬೋಳಾರ, ಅಶ್ಫಾಕ್ ಇಕ್ವಾನ್, ಸ್ಮಾರ್ಟ್ ಸಿಟಿಯ ರಘುನಾಥ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.